ಮಂಗಳೂರಿನ ಶಕ್ತಿನಗರದ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯ ವಸತಿಯುತ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ವಿನೂತನ ರೀತಿಯಲ್ಲಿ ಆಚರಿಸಲಾಯಿತು. ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವತಿಯಿಂದ ಸಾನ್ನಿಧ್ಯ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ರು. ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಗುರು ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜಾ ಅವರು ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು ಕ್ರಿಸ್ಮಸ್ ಸಂದೇಶ ಸಾರಿದ್ರು. ಮರದಲ್ಲಿ ಕ್ರೂಜೆಯಲ್ಲಿ ನಮ್ಮ ಜೀವನದ ಬಲಿದಾನವನ್ನು ಮಾಡಿ ಮಾನವನನ್ನು ಅಂತ ಒಂದು ಸಂಕಷ್ಟದಿಂದ ಅವರು ವಿಮೋಚನೆಯನ್ನು ನೀಡಿದರು. ಅದಕ್ಕಾಗಿ ಈ ಮರ ಮತ್ತು ಯೇಸು ಸ್ವಾಮಿಯವರು ಮರದ ಮೇಲೆ ಜೀವವನ್ನು ಕೊಟ್ಟುದರಿಂದ ಅದರಿಂದ ಸಾಂತ್ವನ, ಅದರಿಂದ ಸ್ವಾತಂತ್ರ್ಯ, ಅದರಿಂದ ಮಾನವನಿಗೆ ಎಲ್ಲ ತರಹದ ಆಶೀರ್ವಾದ. ಇದೇ ವೇಳೆ ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂಡಿ ವಾಲ್ಟರ್ ಸ್ಟೀಫನ್ ಮೆಂಡಿಸ್ ಮತ್ತು ಫ್ಲೋರೆನ್ಸ್ ಮೆಂಡಿಸ್ ಅವರನ್ನ ಸಾನ್ನಿಧ್ಯ ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯದ ಮಕ್ಕಳಿಗೆ ಸಿಹಿ ತಿಂಡಿ ವಿತರಣೆ ಮಾಡಲಾಯಿತು. ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಸಾನ್ನಿಧ್ಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ಆಡಳಿತಾಧಿಕಾರಿ ವಸಂತ್ ಕುಮಾರ್ ಶೆಟ್ಟಿ, ಶ್ರೀ ಗಣೇಶ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಹಾಬಲ ಮರ್ಲಾ, ಟ್ರಸ್ಟಿಗಳಾದ ಜಗದೀಶ್ ಶೆಟ್ಟಿ, ಸ್ಟೀಫನ್ ಪಿಂಟೋ, ನಂದಕುಮಾರ್, ರಾಧಾಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.